ಆಶೀರ್ವಾದವನ್ನು ಕಳ್ಕೊಂಡಂಥವ್ರು ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾರೆ. ಜನ ನಮಗೆ ಆಶೀರ್ವಾದವನ್ನು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಎಲ್ಲ ಹಂತದಲ್ಲಿ ಮಾಡಿದ್ದಾರೆ. ಜನರಿಂದ ದೂರ ಆಗಿರುವಂಥವ್ರು, ಜನರ ಭಾವನೆಗಳಿಂದ ದೂರ ಆಗಿರುವಂಥವ್ರು, ಜನರ ಆಶೀರ್ವಾದದಿಂದ ದೂರ ಆಗಿರುವಂಥವ್ರ ಮನಸ್ಸಿನಲ್ಲಿ ಈ ರೀತಿಯಾದಂಥ ಟೀಕೆಗಳು ಬರುತ್ತೆ. ಮತ್ತು ಇಷ್ಟು ಒಳ್ಳೆಯ ನಿರ್ವಹಣೆಯನ್ನು ಬೇರೆ ಯಾವುದೇ ಸಂದರ್ಭದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮತ್ತು ಇವತ್ತು ಅಫ್ಘಾನಿಸ್ತಾನದ ಪರಿಸ್ಥಿತಿಯನ್ನು ನೋಡಿದಾಗ ನರೇಂದ್ರ ಮೋದಿ ಈ ದೇಶದ ನೇತೃತ್ವವನ್ನು ತೆಗೆದುಕೊಳ್ಳದೆ ಕಾಂಗ್ರೆಸ್ ಏನಾದರೂ ಈ ದೇಶದ ನೇತೃತ್ವವನ್ನು ತೆಗೆದುಕೊಂಡಿದ್ದರೆ ಯಾವ ಪರಿಸ್ಥಿತಿ ಬರ್ಬೋದಿತ್ತು ಅನ್ನುವಂಥ ಆತಂಕ ಜನ ಮಾತಾಡ್ತಿದ್ದಾರೆ, ನಾನಲ್ಲ. ಹಾಗಾಗಿ ಇವತ್ತು ಸಹಜವಾಗಿ ಆಶೀರ್ವಾದವನ್ನು ಕಳ್ಕೊಂಡಂಥವ್ರು ಆಶೀರ್ವಾದದ ಬಗ್ಗೆ ಟೀಕೆಯನ್ನು ಮಾಡುವಂಥದ್ದು ಸಹಜವಾಗಿರುವಂಥ ಸಂಗತಿ. ನಾಡಗೀತೆಯನ್ನು ಎಷ್ಟು ನಿಮಿಷಕ್ಕೆ ಸೀಮಿತಗೊಳಿಸಬೇಕು ಮತ್ತು ಕನ್ನಡಾಂಬೆಯ ಫೋಟೋ, ಭುವನೇಶ್ವರಿಯ ಫೋಟೋ ಯಾವ ರೀತಿ ಇರಬೇಕು ಅನ್ನೋದ್ರ ಕುರಿತಂತೆ ಈಗಾಗಲೇ ಚರ್ಚೆಗಳು ಪ್ರಾರಂಭ ಆಗಿದೆ. ಖಂಡಿತ ಈ ಕುರಿತಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವನಾಗಿ ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ. ಕನ್ನಡ ನಾಡಗೀತೆಯನ್ನು ಎಷ್ಟು ನಿಮಿಷಕ್ಕೆ ಸೀಮಿತಗೊಳಿಸಿ, ಮ್ಯೂಸಿಕ್ ಯಾವ ರೀತಿ ಇರಬೇಕು, ಸಂಗೀತ ಯಾವ ರೀತಿ ಇರಬೇಕು. ಎರಡನೇದು ಭುವನೇಶ್ವರಿಯ ಫೋಟೋ ಒಂದೇ ರೀತಿ ಇರಬೇಕು, ಬೇರೆ ಬೇರೆ ರೂಪದಲ್ಲಿದೆ. ಅದು ಎರಡನ್ನೂ ಕೂಡ ಮಾಡುವಂಥ ಪ್ರಯತ್ನಕ್ಕೆ ಆದಷ್ಟು ಬೇಗ ಅದಕ್ಕೆ ಮುಗಿಸ್ತಂತ ಪ್ರಯತ್ನ ಮಾಡ್ತೇನೆ. ಯೋಚನೆ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ಅಂತಿಮ ನಿರ್ಧಾರವನ್ನು ಇಲಾಖೆ ತೆಗೆದುಕೊಂಡಿಲ್ಲ. ಆದರೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಸ್ಮಾರ್ಟ್ ಮೀಟರು ಮತ್ತು ಪ್ರೀಪೇಡ್ನ ಮೀಟರ್ನ ಕುರಿತಂತೆ ಚರ್ಚೆಗಳು ನಡೀತಾ ಇದೆ. ಸಾಧಕ ಬಾಧಕವನ್ನು ಯೋಚನೆ ಮಾಡಿಕೊಂಡು ರಾಜ್ಯದಲ್ಲಿ ಹೇಗೆ ಅನುಷ್ಠಾನಕ್ಕೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಸೆಪ್ಟೆಂಬರ್ 1ನೇ ವಾರ ಅಂತ ಅಂದ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಶುಕ್ರವಾರ ಇಲಾಖೆಯ ವಿಸ್ತೃತವಾದಂಥ ಸಭೆಯನ್ನು ಮಾಡಿ ಈ ರೀತಿಯಾದಂಥ ಜಯಂತಿಗಳನ್ನು ಸೀಮಿತಗೊಳಿಸಿ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು. ಎರಡನೇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಯುವಜನ ಮತ್ತು ಸೇವಾ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ, 3 ಇಲಾಖೆಯನ್ನು ಒಟ್ಟು ಸೇರಿ ಈ ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಮತ್ತು ಜನರಿಗೆ ತಲುಪಿಸುವ ದೃಷ್ಟಿಯಿಂದ ಹೇಗೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಹೊಸ ರೀತಿಯಾದಂಥ ಚಿಂತನೆಯನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ಅಮೃತ ಮಹೋತ್ಸವದ ಆಚರಣೆಯು ಕೂಡ ಈ 3 ಇಲಾಖೆಯ ಮುಖಾಂತರ ಹೇಗೆ ಮಾಡಬೇಕು, ನಾಡಿನ ಎಲ್ಲ ಜನರನ್ನು ತಲುಪಿಸಿ ಒಂದು ದೇಶಭಕ್ತಿಯ ವಾತಾವರಣವನ್ನು ಇಡೀ ರಾಜ್ಯದಲ್ಲಿ ಹೇಗೆ ನಿರ್ಮಾಣ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಿಂದ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಬಹುಶಃ ಒಂದು 15-20 ದಿನದ ಒಳಗೆ ಅಥವಾ ಅಧಿವೇಶನದ ಒಳಗೆ ಈ 2 ವಿಷಯಗಳ ಕುರಿತಂತೆ ಒಂದು ಅಂತಿಮ ಸ್ವರೂಪಕ್ಕೆ ಬರ್ತವೆ. ಸರ್, ಈಗ ಪ್ರತಿ ಗ್ರಾಮದಲ್ಲಿ ಮಹಾಪುರುಷರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನನಗೇನು ಮಾಹಿತಿ ಇಲ್ಲ ಸರ್. ಇವತ್ತು ಈ ನಿಗಮವನ್ನು ಘೋಷಣೆ ಮಾಡಲಿಲ್ಲ. ಸರ್ಕಾರದ ನಡುವೆ ಒಂದು ಚಿಂತನೆ ಇದೆ. ಮುಖ್ಯಮಂತ್ರಿಗಳು ನೆನ್ನೆ ಅದನ್ನು ಮಾತಾಡಿದ್ದಾರೆ, ಇದನ್ನು ಹೇಗೆ ಮಾಡಬೇಕು ಅಂತ. ಮತ್ತು ಇದನ್ನು ನಿಗಮದ ವ್ಯಾಪ್ತಿ ಹೇಗಿರಬೇಕು, ನಿಗಮಕ್ಕೆ ಅನುದಾನ ಎಷ್ಟಿರಬೇಕು, ಈ ಎಲ್ಲ ವಿಷಯದ ಕುರಿತಂತೆ ಇನ್ನೊಂದು ಸುತ್ತಿನ ಮಾತುಕತೆಯನ್ನು ಮಾಡಿ ನಿಗಮದ ಘೋಷಣೆಯನ್ನು ಮಾಡುತ್ತೆ. ಬಟ್ ನಿಗಮ ಮಾಡಬೇಕು ಅನ್ನುವಂಥ ಚಿಂತನೆ ಸರ್ಕಾರದ ಮನಸ್ಸಿನಲ್ಲಿದೆ. ಸರ್, ಈಗ ವಿಪಕ್ಷದವರು ಜನಾಶೀರ್ವಾದ ಯಾತ್ರೆಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ತುಂಬ ಈ ತಾಲಿಬಾನ್ ಸಂಸ್ಕೃತಿ, ಬಿಜೆಪಿ ಸಂಸ್ಕೃತಿ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಶೀರ್ವಾದವನ್ನು ಕಳ್ಕೊಂಡಂಥವ್ರು ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾರೆ. ಜನ ನಮಗೆ ಆಶೀರ್ವಾದವನ್ನು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಎಲ್ಲ ಹಂತದಲ್ಲಿ ಮಾಡಿದ್ದಾರೆ. ಜನರಿಂದ ದೂರ ಆಗಿರುವಂಥವ್ರು, ಜನರ ಭಾವನೆಗಳಿಂದ ದೂರ ಆಗಿರುವಂಥವ್ರು, ಜನರ ಆಶೀರ್ವಾದದಿಂದ ದೂರ ಆಗಿರುವಂಥವ್ರ ಮನಸ್ಸಿನಲ್ಲಿ ಈ ರೀತಿಯಾದಂಥ ಟೀಕೆಗಳು ಬರುತ್ತೆ. ಮತ್ತು ಇಷ್ಟು ಒಳ್ಳೆಯ ನಿರ್ವಹಣೆಯನ್ನು ಬೇರೆ ಯಾವುದೇ ಸಂದರ್ಭದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮತ್ತು ಇವತ್ತು ಅಫ್ಘಾನಿಸ್ತಾನದ ಪರಿಸ್ಥಿತಿಯನ್ನು ನೋಡಿದಾಗ ನರೇಂದ್ರ ಮೋದಿ ಈ ದೇಶದ ನೇತೃತ್ವವನ್ನು ತೆಗೆದುಕೊಳ್ಳದೆ ಕಾಂಗ್ರೆಸ್ ಏನಾದರೂ ಈ ದೇಶದ ನೇತೃತ್ವವನ್ನು ತೆಗೆದುಕೊಂಡಿದ್ದರೆ ಯಾವ ಪರಿಸ್ಥಿತಿ ಬರ್ಬೋದಿತ್ತು ಅನ್ನುವಂಥ ಆತಂಕ ಜನ